ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ವತಿಯಿಂದ ಕೋವಿಡ್-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ಸಾಮಾಜಿಕ ಆರೋಗ್ಯ ನಾಯಕತ್ವ ಎಂಬ ಬಗ್ಗೆ ಡಾಕ್ಟರ್ ಬಿಎಸ್ ಸಜನ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಲೈಟ್ ಹೌಸ್ ಹಿಲ್ ರೋಡ್ನ ಕೆಎಂಸಿ ಮೆಡಿಕಲ್ ಎಜುಕೇಷನ್ ಯುನಿಟಿ ಎವಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯಾರಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ನಾಯಕ್ ಅವರು ಮಾತನಾಡಿ, ಪ್ರತಿಯೊಬ್ಬರಲ್ಲೂ ಸಾಂಕ್ರಾಮಿಕ ರೋಗದ ಬಗ್ಗೆ ಮುನ್ನೆಚ್ಚರಿಕೆ ಅಗತ್ಯ. ಈಗಾಗಲೇ ಕೋವಿಡ್-19 ಸಾಂಕ್ರಾಮಿಕ ರೋಗಕ್ಕೆ ಇಡೀ ಜಗತ್ತೇ ತತ್ತರಿಸಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಉಪನ್ಯಾಸ, ಜಾಗೃತಿ ಕಾರ್ಯಕ್ರಮಗಳು ಅತಿ ಮುಖ್ಯ ಎಂದು ಹೇಳಿದರು. Community medicine has come into focus in the last 2 years. Everybody is talking about public health dentistry. Including the Prime Minister, everybody is talking about health. Nobody used to talk about health earlier. Now we are talking of health workers. Suddenly, because of this pandemic, we all become warriors. Now the narrative has changed, and now the whole onus is on the community medicine to become. Preventive medicine will be the mantra for the future, because we don't know what type of epidemics and what type of viruses are in store for us. These challenges have been accepted, and I would like to thank Dr. Ramchandra Bairi here on this occasion. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯಾರಿ ಅವರನ್ನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಅವರು, ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಎಲ್ಲರೂ ಭಯಪಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇದಕ್ಕಾಗಿ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿತ್ತು. ಇದು ಜನತೆಗೆ ತುಂಬಾ ಉಪಯೋಗ ಕೂಡ ಆಗಿದೆ. ಈಗಾಗಲೇ ಫ್ರಂಟ್ ಲೈನ್ ವಾರಿಯರ್ಸ್ಗಳು ಕೊರೋನಾ ಲಸಿಕೆಯನ್ನ ಪಡೆದುಕೊಂಡಿದ್ದಾರೆ. ಇದೀಗ ಹಿರಿಯ ನಾಗರಿಕರು ಉತ್ಸುಕತೆಯಿಂದ ಕ್ಯೂನಲ್ಲಿ ನಿಂತು ಲಸಿಕೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. I don't know what is the reason. Health care providers ಗೆ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ನಮ್ಮ ಅಚೀವ್ಮೆಂಟ್ ಇಸ್ ಓನ್ಲಿ 60%. ಸೊ ಎಲ್ಲ ಮೀಟಿಂಗ್ ಅಲ್ಲಿ ಕೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಸಮಸ್ಯೆ ಅಂತ ಹೇಳಿಬಿಟ್ಟು. ವೆಲ್ ಎಜುಕೇಟೆಡ್ ವಿದ್ಯಾವಂತರು ಬುದ್ಧಿವಂತರ ಜಿಲ್ಲೆಯಲ್ಲಿ ಓನ್ಲಿ ಕವರೇಜ್ ಇಸ್ 60%. ಔಟ್ ಆಫ್ 52,381 ಓನ್ಲಿ 60% ಆಫ್ ದ ಹೆಲ್ತ್ ಕೇರ್ ಪ್ರೊವೈಡರ್ ದೇ ಹ್ಯಾವ್ ಟೇಕನ್ ದ ವ್ಯಾಕ್ಸಿನ್. ಆಫ್ ಕೋರ್ಸ್ ವಿತ್ ಆಲ್ ಪ್ರೆಷರ್, ಬಿಕಾಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಇದ್ದಾಗ ಹೈರಾರ್ಕಿ ಇರ್ತಾರೆ, ಬಾಸ್ ಹೇಳಿದ್ರೆ ತಗೊಳ್ಳೇಬೇಕಾಗುತ್ತೆ. ಸೊ ಅದನ್ನಾಗಿ ಬಿಟ್ಟು ಆಲ್ ದ ಪೊಲೀಸ್ ಪೀಪಲ್, all other frontline workers, they have taken the vaccine. It is around 70 to 80% ಆಗಿದೆ. ಬಟ್ ವೆರಿ ಗುಡ್ ಥಿಂಗ್ ಇಸ್ ಸೀನಿಯರ್ ಸಿಟಿಜನ್ಸ್ ಕ್ಯೂ ನಲ್ಲಿ ಬಂದು ತಗೊಳ್ತಾ ಇದ್ದಾರೆ. ನಿನ್ನೆಗೆ ಬರುವಾಗ ನಿಯರ್ಲಿ 2000 ಸೀನಿಯರ್ ಸಿಟಿಜನ್ ಹ್ಯಾಸ್ ಬೀನ್ ವ್ಯಾಕ್ಸಿನೇಟೆಡ್. ಬಹಳ ಒಳ್ಳೆಯ ಕೋಪರೇಷನ್. ಇನ್ನು ಕಾರ್ಯಕ್ರಮದಲ್ಲಿ ಸ್ಟೇಟ್ ವಿಷನ್ ಗ್ರೂಪ್ನ ಸದಸ್ಯರಾದ ಡಾಕ್ಟರ್ ಗಿರಿಧರ್ ಆರ್ ಪ್ರಭು ಅವರು ವರ್ಚುವಲ್ ವೇದಿಕೆಯ ಮೂಲಕ ಪಾಲ್ಗೊಂಡಿದ್ರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಆರ್ಗನೈಸಿಂಗ್ ಚೇರ್ಪರ್ಸನ್ ಡಾಕ್ಟರ್ ರೇಖಾ ಟಿ, ಆರ್ಗನೈಸಿಂಗ್ ಸೆಕ್ರೆಟರಿ ಡಾಕ್ಟರ್ ರಮೇಶ್ ಹೊಳ್ಳ, ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾನ್ಯಾನ್, ವಿ4 ನ್ಯೂಸ್, ಮಂಗಳೂರು.